ಮಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಮಂಗಳೂರು ನಗರ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ 2025ನೇ ಹೊಸ ವರ್ಷಕ್ಕೆ ಶುಭಾಶಯಗಳನ್ನು ಕೋರುವ ಲಿಂಕ್ಗಳನ್ನು ಎಪಿಕೆ ಫೈಲ್ಗಳಲ್ಲಿ ಮೊಬೈಲ್ಗೆ ಕಳುಹಿಸಿ ಬಳಿಕ ಸೈಬರ್ ವಂಚಕರು ಮೊಬೈಲ್ ಅನ್ನು ಹ್ಯಾಕ್ ಮಾಡಬಹುದು. ಮೊಬೈಲ್ ಹ್ಯಾಕ್ ಮಾಡಿದ ನಂತರ ಆ ಮೊಬೈಲ್ನಿಂದ ವಾಟ್ಸ್ಆಪ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳ ಮೂಲಕ ಹಾನಿಕಾರಕ ಲಿಂಕ್ ಮತ್ತು ಎಪಿಕೆ ಫೈಲ್ಗಳನ್ನು ದೊಡ್ಡ ಮಟ್ಟದಲ್ಲಿ ಶೇರ್ ಮಾಡುವ ಸಾಧ್ಯತೆ ಇದೆ ಎಂದು ತಿಳಿಸಿದರು. ಸಾರ್ವಜನಿಕರು ಈ ರೀತಿಯ ಹೊಸ ವರ್ಷದ ಶುಭಾಶಯ ಕೋರುವ ಯಾವುದೇ ಎಪಿಕೆ ಫೈಲ್ಗಳನ್ನು ವಾಟ್ಸ್ಆಪ್ ಸಹಿತ ಸಾಮಾಜಿಕ ಜಾಲತಾಣದಿಂದ ಸ್ವೀಕರಿಸಿಕೊಂಡರೆ ಅದನ್ನು ಕೂಡಲೇ ಡಿಲೀಟ್ ಮಾಡಬೇಕು. ಒಂದು ವೇಳೆ ಅಂತಹ ಎಪಿಕೆ ಫೈಲ್ಗಳನ್ನು ಯಾವುದೇ ವಾಟ್ಸ್ಆಪ್ ಗ್ರೂಪ್ಗಳಿಗೆ ಪರಿಚಿತ ವಾಟ್ಸ್ಆಪ್ ಸಂಖ್ಯೆಯಿಂದಲೇ ಪೋಸ್ಟ್ ಮಾಡಿದ್ದರೆ ಅಂತಹ ಗ್ರೂಪ್ನ ಅಡ್ಮಿನ್ಗಳು ಫೈಲ್ಗಳನ್ನು ಡಿಲೀಟ್ ಮಾಡಬೇಕು. ಯಾವುದೇ ಸೈಬರ್ ಅಪರಾಧಕ್ಕೆ ಒಳಗಾದರೆ ಕೂಡಲೇ 1930ಗೆ ಕರೆ ಮಾಡಬೇಕು ಅಥವಾ www.cybercrime.gov.in ನಲ್ಲಿ ದೂರು ಸಲ್ಲಿಸುವಂತೆ ಮನವಿ ಮಾಡಿದ್ದಾರೆ. ಸೆಂಡಿಂಗ್ ಎಪಿಕೆ ಫೈಲ್ಸ್. ಸೊ ನಮ್ಮಲ್ಲಿ ಕೂಡ ಅದೇ ರೀತಿ ಒಂದು ಕೇಸ್ ದಾಖಲಾಗಿತ್ತು. ವೇರ್ ಟ್ರಾಫಿಕ್ ಚಾಲಾನ್ ಕಟ್ಕೊಳ್ಳಿಕ್ಕೆ ಬೆಂಗಳೂರು ಸಿಟಿ ಪೊಲೀಸ್ ಹೆಸರು ಮೇಲೆ ಒಂದು ಎಪಿಕೆ ಫೈಲ್ ಕಳಿಸಿ ಅವ್ರದ್ದು ಡೇಟಾ ಥೆಫ್ಟ್ ಮಾಡೋದು, ಆಮೇಲೆ ಅವರಿಂದ ಹಣ ವಸೂಲಿ ಮಾಡೋದು ಕೆಲಸ ಅವರು ಮಾಡಿದ್ದಾರೆ. ಸೊ ಮೇ ಬಿ ದಿಸ್ ಇಯರ್ ವಾಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ದಟ್ ಈ ರೀತಿ ಇನ್ನೋಸೆಂಟ್ ಸಿಟಿಜನ್ಸ್ಗೆ ಎಪಿಕೆ ಫೈಲ್ ಮುಖಾಂತರ ಡ್ಯೂಪ್ ಮಾಡಲಿದ್ದು ಅವರು ಪ್ರಯತ್ನ ಮಾಡ್ಬೋದು. ಸೊ ಜನರು ಅವೇರ್ ಇರಬೇಕು.